ಹಲೋ ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನಾವೀಗ ಹೊರಟದ್ದು ದೇವಸ್ಥಾನಕ್ಕೆ. ಹಾಯ್ ಮನ್ಪ್ಲೆ, ಹಾಯ್. ಮತ್ತೆ ನಮ್ಮ ಮನೆಯವರು ಹೊರಡ್ತಾ ಇದ್ದಾರೆ. ಅಮ್ಮ ಹೊರಟು ರೆಡಿಯಾಗಿ ಕೂತಿದ್ದಾರೆ. ಬಂದರು. ಬೇಗ ಹೋಗ್ಬೇಕು ಅಂತ ಎನಿಸುದು ಯಾವಾಗಲೂ. ಎಲ್ಲ ಆಗುವಾಗ ಲೇಟ್ ಆಗ್ತದೆ. ನೋಡ್ಬೇಕು ಇನ್ನು ಎಲ್ಲೆಲ್ಲಿಗೆ ಯಾವ ದೇವಸ್ಥಾನಕ್ಕೆ ಹೋಗುದು ಅಂತ. ಯಾವ ದೇವಸ್ಥಾನ ಪ್ಲಾನ್ ನೋಡು, ಅಲ್ಲಿಗೆ ಹೋಗಿ ಬರುದೇ ಗೊತ್ತಿಲ್ಲ. ಮತ್ತೆ ನೋಡ್ಬೇಕು. ಈಗ ಮುನ್ನೆ ಹೋಗ್ಬೇಕಂದ್ರೆ ಮತ್ತೆ ಬ್ರಹ್ಮ ರಶ್ ಇರ್ತದಲ್ಲ, ಮತ್ತೆ ಲೇಟ್ ಮಾಡಿದ್ದು. ಅವಳದು ಬಳೆ ಬಿತ್ತು ಅಂತ ಬೊಬ್ಬೆ ಹಿಡಿತಿದ್ದಾಳೆ. ಹಾಯ್ ಎಂತ ತಿಂದಿಯಾ? ಊಟ ಮಾಡಿದ್ರಾ? ಎಸ್ ಪದಿಂಗೆಲ್ಲ ಹೆಸರು ಕಾಳು, ಹೆಸರು ಕಾಳು, ಮೂಂಗ್ ದಾಲ್. ದಾಲ್ ಅಲ್ಲ ಅದು, ಅದಕ್ಕೆ ಎಂತ ಹೇಳ್ತಾರೆ. ಸರಿ ಹೊರಡುವ ಈಗ, ಇನ್ನು ಲೇಟ್ ಮಾಡೋದು ಬೇಡ. ಆಯ್ತು, ಬಾಯ್ ಬಾಯ್ ಅಂತ. ಬಾಯ್ ಫ್ರೆಂಡ್ಸ್. ಅಲ್ಲಿ ವಿಡಿಯೋ ಮಾಡ್ಬೋದು ಅನಿಸುತ್ತೆ, ಹೊರಗಿಂದ ಮಾಡ್ತೀವಿ. ನೋಡುವ ಎಷ್ಟು ಸಾಧ್ಯನೋ ಅಷ್ಟು ಮುನ್ನೆ ಆದರೆ ನಾವಿಬ್ಬರು ಹೊರಟದ್ದು. ಇವತ್ತು ಫ್ಯಾಮಿಲಿ ಸಮೇತ ಎಲ್ಲರೂ ಹೊರಟಿದ್ದೇವೆ. ನೋಡಬೇಕು ಹೋಗಿ ಹೇಗೆ ನನ್ನ ಮಗಳು ಹೇಗೆ ಬಿಡ್ತಾಳೆ ಏನು ಅಂತ ನೋಡುವ. ಇನ್ನು ಹೊರಟು ಬಂದು ನಾವಿಲ್ಲಿ ಕಾಯೋದಿಲ್ಲ. ಕಾಯಲಿಕ್ಕೆ ನಮ್ಮ ಆರ್ಡ್ರದೊಂದು ಆರ್ಡ್ರ್ ಅಮೆಝಾನ್ ಪಿಕ್ ಮಾಡ್ತಾರೆ. ನಾವು ಇಂಡಿಯಾ ಪೋಸ್ಟಲ್ಲಿ ಕಳಿಸ್ತಿದ್ವಿ ಇಷ್ಟು ಟೈಮು. ಬಟ್ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಮತ್ತು ಎಕ್ಸ್ಪೀರಿಯನ್ಸ್ ನೋಡುವ ಅಂತೇಳಿ ಇದರಲ್ಲಿ ಕಳಿಸ್ತಿದ್ದೇನೆ. ಹಾಗೆ ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ನಿಂತ ನಾವು ಅಂತ ಅನ್ಕೊಳ್ತೀನಿ. ನಾನು ಗಾಡಿ ಕಾಣ್ತಾ ಉಂಟು. ಯಾರೇನ ಬಾಬಾ ನೀನು ಮೈಕ್ ಯೂಸ್ ಮಾಡೋದಿಲ್ಲ? ಎಲ್ಲಿ ಉಂಟು? ಅಲ್ಲಿ ಉಂಟು. ನಾನು ತಂದಿಲ್ವ ಅಂತ ನಾನು ಮಿಸ್ ಮಾಡಿದ್ದೆ. ತಗೊಂಡಿದ್ದೆ. ಈಗ ಬೇಡ, ಬೆಡ್ಚಿ ಬೋರ್ಚಿ ಅವಳು ಈಗ ಬೇಡ, ನೀನು ಹೊರಗೆ ಹೋದ್ಮೇಲೆ ಬೇಕು. ಈಗ ವಾಯ್ಸ್ ಸರಿ ಉಂಟು. ನನ್ನ ವಾಯ್ಸ್ ಬೈಯುದವ್ರು ಇಂತ ಇಂತ ಹಂಗೆ. ಹೇಗೂ ಆಯಿತು, ಪಾರ್ಸಲ್ ಕೊಟ್ಟು ಹೊರಟ್ವಿ. ಈಗ ಅಂತಿಂತು 9:15 ಗಂಟೆ ಆಯಿತು ಅಲ್ಲ? ಹೌದು ಮಾರ. 8:00 ಹೋಗ್ಬೇಕಲ್ಲ. 8 ಗಂಟೆ ಪ್ಲಾನ್ ಆದ್ದು. ರಾತ್ರಿ 8:00 ಆಯ್ತು. ಹೊರಡುವಾಗ 9:30 ಆಯ್ತು ಅಷ್ಟೇ. ವಿಷಯ ಅಂತ ಪ್ಲಾನ್ ಹಾಕೋದು 1 ಗಂಟೆ ಮುಂಚೆ ಹಾಕಿದ್ವಿ, ಎಲ್ಲ ಉಲ್ಟಾ ಬಲ್ಟಾ ಆಯ್ತು. ವಿಷಯ ಅಂತಂದ್ರೆ ಬಿಸಿಲಿಗೆ ಆಗೋದಿಲ್ಲ, ಡ್ರೈವ್ ಮಾಡ್ಲಿಕ್ಕೂ ಕಷ್ಟ. ಒಂದ್ ಕಡೆ ಹಸಿವಾಗತ್ತೆ, ಬೆವರತ್ತೆ. ಬಾ ಹಾಗೆ ಬೇಗ ಹೋಗಿ ಬರುವ ಅಂತ ಎನಿಸಿದ್ದು. ಇದು ಪರವಾಗಿಲ್ಲ, ಹೋಗಿ ಬರುವ. ಎಷ್ಟು ಮೂಲೇ ಭಯ ಅಂದ್ರೆ ಹೋಗ್ಬೋದಾ? ಟ್ರಾಫಿಕ್ ಆಯ್ತು ಫುಲ್. ಮತ್ತೆ ಟ್ರಾಫಿಕ್ ಮೊನ್ನೆ ಹಾಗೆ ನಾವು ಲಾಸ್ಟ್ ಟೈಮ್ ಹೋದ ಸಂಡೆ ಹೋಗುವಾಗ ಅಲ್ಲಿ ಟ್ರಾಫಿಕ್ ಇತ್ತು. ಎಲ್ಲಿ? ಕೂಳೂರಲ್ಲಿ ಫುಲ್ ಟ್ರಾಫಿಕ್. ಬೈಕ್ ಆಗ್ಲಿಕ್ಕೆ ಪರವಾಗಿಲ್ಲ, ಸೈಡಲ್ಲಿ ಹೇಗೆ ಹೋದ್ವಿ ಆ ಕಡೆ. ಕಾರ್ ಏನಾದ್ರು ಆಗಿದ್ರೆ ನಾವು ಅಲ್ಲೇ ಬಾಕಿ. ಮತ್ತೆ ನಾವೀಗ ಟೋಲ್ ಗೇಟ್ ಎಲ್ಲ ದಾಟಿ ಬಂದಾಯ್ತು. ಎಲ್ಲ ಇಲ್ಲಿ ಆರೆಂಜ್ ಹಾಕಿದ್ದಾರೆ. ಅಂದರೆ ಮೊನ್ನೆ ಕಾಪು ಇದು ಬ್ರಹ್ಮಕಲಶ ಇತ್ತಲ್ವ, ಕಾಪು ದೇವಸ್ಥಾನದ ಬ್ರಹ್ಮಕಲಶ ಇತ್ತಲ್ಲ, ಹಾಗೆ ನಾವೀಗ ಫಸ್ಟು ಹೋಗೋದೇ ಉಚ್ಚಿಲಕ್ಕೆ, ಮಹಾಲಕ್ಷ್ಮಿ ದೇವಸ್ಥಾನ. ಆದಾಗಿಂದ ಹೋಗ್ಬೇಕು ಅಂತ ಹೇಳಿ ನಾಳೆ ಅಂತ ಇವತ್ತು ಕಾಲ ಕೂಡಿ ಬಂತು. ಅದೇ ದೇವ್ರು ಕರಿಬೇಕಂತೆ. ಯಾವಾಗ ಹೋಗುದು ಅವಾಗಲೇ ಹೋಗ್ಲಿಕ್ಕಾಗುದಂತೆ. ಅದೊಂದು ನಿಜ ಮಾತ್ರ. ಯಾಕಂದ್ರೆ ನಾವು ಆ ದಾರಿಯಲ್ಲೇ ತುಂಬಾ ಸಲ ಹೋಗಿ ಬಂದಿದ್ದೀವಿ. ಲೆಕ್ಕ ಸತ್ಯ ಹೋಗ್ಲು, ಆದ್ರೆ ಅಲ್ಲಿಗೆ ಹೋಗ್ಲಿಕ್ಕೇನೆ ಆಗ್ಲಿಲ್ಲ ನಮ್ಗೆ. ಒಂದು ಬೆಳಿಗ್ಗೆ ನಾವು ಸ್ನಾನ ಮಾಡಿ ಹೋಗಿರೋದಿಲ್ಲ, ಇಲ್ಲ ಲೇಟ್ ಆಗಿರುತ್ತೆ. ಇಲ್ಲ, ಅವತ್ತು ಸ್ನಾನ ಮಾಡಿ ಎಲ್ಲ ಹೋಗಿದ್ವಿ, ಟೈಮ್ ಲೇಟ್ ಆಯ್ತು ಅಂತ ಹೋದದ್ದು ಸೀದಾ. ಅದೇ ಯಾವುದು ದೇವರ ಅಪ್ಪನೇ ಇಲ್ಲದೆ ಯಾವ್ದು ಆಗುದಿಲ್ಲ ಅಂತ ದೇವರ ಅಪ್ಪನೇ ನಂಗೆ ದೇವರ ಅಪ್ಪ ಇಲ್ಲ ಆಗುದಿಲ್ಲ ಅಂತ ನೀವು ನನ್ನನ್ನು ಅವ್ರು ಕಿಂಡಲ್ ಮಾಡುದು ಸುಮ್ಮನೆ. ಅವ್ರು ನನಗೆ ಬೇಕು ಅಂತಲೇ ಎಂತ ತಮಾಷೆ ಮಾಡಿಸುದು. ಅಲ್ಲ, ಕೇಳಿದ್ ನನಗೆ ದೇವರ ಅಪ್ಪ ಅಂತ ಹೇಳಿದಾಗ ಅದಕ್ಕೆ ಅಪ್ಪನಂತೆ. ಅದು ನಾವು ಉಚ್ಚಾರಣೆ ಎಲ್ಲ ತಪ್ಪಿರ್ತದೆ, ನಾನು ಇಲ್ಲ ಅಂತ ಹೇಳಲ್ಲ. ಮತ್ತೆ ಅದಕ್ಕೆ ಸಹ ಕನ್ನಡ ಬರಲ್ಲ ಹೀಗೆ ಅಂತ ಹೇಳಿಕ್ಕೆ ಹೋಗ್ಬೇಡಿ. ಹೇಳುವವರಿಗೆ ಒಂದು ಸುಡಿ ಬೈ.
ನೀವು ಮಾತಾಡಿ. ಕನ್ನಡ ಬರ್ತದೆ ಆದರೆ ಏನು ಮಾಡೋದು, ಉಚ್ಚಾರಣೆಯಲ್ಲಿ ಒಂದು ಸ್ವಲ್ಪ ತಪ್ಪಿರ್ತದೆ ಅಷ್ಟೇ. ಏನು ಮಾಡುವಾಗಿಲ್ಲ, ಯಾಕಂದ್ರೆ ನಾವು ತುಳು ಮಾತಾಡೋದಲ್ವಾ, ಹಾಗೆಲ್ಲ ಉಚ್ಚಾರಣೆ, ಸಾ ಉಚ್ಚಾರಣೆ ಮತ್ತೆ ನಿನಗೋಸ್ಕರ ನಾ ನೀನು ಉಚ್ಚಾರಣೆ. ಬದುಕು. ನಿನಗೋಸ್ಕರ ನೀನು ನಾನು ಬದುಕು. ಅದನ್ನೆಲ್ಲ ತಲೆಗೆ ಹಾಕಲ್ಲ. ಆಗ ಈ ಪ್ರಪಂಚ ನಮ್ಗೆ ಇಷ್ಟ ಆಗುತ್ತೆ. ಅದು ಸತ್ಯ. ಇನ್ನೊಬ್ರಿಗೆ ಇಷ್ಟ ಆಗೋದ್ರೆ ಪ್ರಪಂಚ ನಮ್ಗೆ ಇಷ್ಟ ಆಗೋದಿಲ್ಲ. ಹೌದೌದು. ಇನ್ನೆಷ್ಟು ಉಂಟು ಯಾರಿಗೆ ಗೊತ್ತು? ಹೋಗುದು ನಾವು ಕಿಲೋಮೀಟರ್ ಎಲ್ಲ ನಮಗೆ ಗೊತ್ತಿಲ್ಲ, ಸೀದಾ ಹೋಗೋದು, ಕಂಡಾಗ ನಿಲ್ಸು. ಆಯ್ತು, ನೋಡುವ. ಏನೋ ಒಂಥರ ಖುಷಿ, ಯಾಕಂದ್ರೆ ದೇವಸ್ಥಾನ. ತುಂಬಾ ಸಲ ಎಂತ ಹೇಳುದು, ಒಳ್ಳೆ ಕಾಣ್ತಾ ಉಂಟು ದೇವಸ್ಥಾನ. ತುಂಬಾ ಸಲ ಹೋಗ್ಬೇಕು ಅಂತ ಹೊರಟು ನಿಂತವರು ಇವತ್ತೇನ ಕಾಲ ಕೂಡಿ ಬಂತು. ಇನ್ನೂ ಹೋಗ್ಲಿಲ್ಲ, ಬಂತಲ್ಲ ಕಾಣ್ತಾ ಉಂಟು. ಆದ್ರೂ ಒಂಥರ ಏನೋ ಖುಷಿ ಆಯ್ತು. ನಮ್ಗಲ್ಲಿ ಡಿವೈಡರ್ ಉಂಟಲ್ಲ ಹೋಗ್ಲಿಕ್ಕೆ. ಗೊತ್ತಾಯ್ತು, ಉಂಟು. ಇಷ್ಟು ಸಲ ಹೋಗ್ತೀವಪ್ಪ, ಅದನ್ನೆಲ್ಲ ನೋಡುದೇ ಅಲ್ಲಲ್ಲ. ಯಾರು ನೋಡು, ದೇವಸ್ಥಾನ ಕೈ ಮುಗಿದು ಹೋಗುದು ಅಷ್ಟೇ. ನಮ್ಮ ಡ್ರೈವರ್ ಇದ್ದಾರಲ್ಲ ಇವರು ಅಲ್ಲಿ ಡಿವೈಡ್ ಉಂಟು ಅಂತ ಸೀದಾ ಬಂದದ್ದು. ಎಷ್ಟು 1 ಕಿಲೋಮೀಟರ್ ತನಕ ಡಿವೈಡರ್ ಇಲ್ಲ ಇಲ್ಲಿ. ಹೌದು ಮಾರಿ, ಯಾರಿಗೆ ಗೊತ್ತು ಈ ವಿಷಯ? ಈಗ ನಾನು ಹೇಳಿದೆ ಆಚೆ ರೋಡಲ್ಲಿ ಹೋಗುವ ಅಂತ, ಪುನಃ ಇದೇ ರೋಡಲ್ಲಿ ಹೋಗ್ತಾ ಇದ್ದಾರೆ. ನೋಡ್ಬೇಕು ಆಚೆ ರೋಡಲ್ಲಿ ಹೋಗುದು. ಆಚೆ ರೋಡಲ್ಲಿ ಹೇಗೆ ಹೋಗುದು? ಅಲ್ಲಿ ಹೇಳಿದ್ಯಾ? ಮತ್ತೆ ಅಮ್ಮಟಕ ಹೇಳಿದ್ ನೀನು. ನಾನು ಹೇಳಿದೆ, ಅವರು ಕೇಳಿಲ್ಲ. ಹೌದಾ? ಈಗ ಆಚೆ ರೋಡಲ್ಲಿ ಹೋಗಿದ್ರೆ ಅಲ್ಲಿ ದೇವಸ್ಥಾನದೊಳಗೆ ಸರಿ ಆಚೆ ರೋಡಲ್ಲಿ? ಹೋಗ್ಬೋದಿತ್ತು. ಹೌದಾ? ಈಗ ನೋಡಿ ಸೈಡ್ ಗಾಡಿ ಇದ್ರಲ್ಲಿ ಹತ್ಕೊಂಡು ಹೋಗುದು ನಾನು. ಗ್ಯಾಪ್ ಹೋಗ್ಲಿಕ್ಕೆ ಒಳಗೆ. ಈಗ ಹೇಗೆ ಹೋಗ್ತೀರಾ ಮತ್ತೆ? ನಾನು ಹೋಗ್ತೀನಿ. ಈ ತರ ಇಲ್ಲಿ ಬಂದು ಮತ್ತೆ ಸರ್ವಿಸ್ ರೋಡ್ ಸಿಕ್ತು, ಅದ್ರಲ್ಲಿ ಹೋಗ್ತಾ ಇದೀವಿ. ಹಿಂಸೆ ಮಾರಿ, ಗಾಡಿ ನಿಲ್ಸಿರ್ತಾರೆ. ಎಷ್ಟು 1 ಕಿಲೋಮೀಟರ್ ಜಾಸ್ತಿ ಆಯ್ತೇನ ನಾವು ತಿರುಗಿ ಬಂದದ್ದು. ಯಾರಾದ್ರೂ ಬರುವಾಗ ಅಲ್ಲಿ ಒಂದು ಡಿವೈಡ್ ಸಿಗುತ್ತೆ, ಫಸ್ಟ್ ಡಿವೈಡ್ ದೇವಸ್ಥಾನ ಕಾಣುವಾಗ್ಲೇ. ಅಲ್ಲೇ ತಗೊಳ್ಳಿ, ಸರ್ವಿಸ್ ರೋಡಲ್ಲಿ ತಗೊಳ್ಳಿ, ಬೆಸ್ಟ್ ಅದು. ಬೆಸ್ಟ್. ನಮ್ಮ ಹಾಗೆ ಯಾರು ಬರ್ಲಿಕ್ಕೆ ಹೋಗ್ಬೇಡಿ. ನನ್ನ ಅಮ್ಮನಿಗೆ ಆಚೆ ಈಚೆ ಅಂಗಡಿಯಲ್ಲಿ ಬಸಳೆ ಅಂತ ಉಂಟು, ಅಲ್ಲಿ ಬಸಳೆ ಇರ್ತದೆ. ನಮ್ಗೆ ರೋಡ್ ನೋಡ್ತಿದ್ರೆ ಅವ್ರು ಬಸ್ಸಲ್ಲಿ ಹೋಗಿದ್ದಾರೆ. ಇಲ್ಲೇ ತಕೊಂಡು ಇಲ್ಲೇ ಒಂದು ಉಂಟಾಯ್ತು ದೇವಸ್ಥಾನದೊಳಗೆ ಬರ್ಲಿಕ್ಕೆ. ಈಗ ನನಗೆ ಅವ್ರು ಬೈಯುದು ಸುಮ್ಮನೆ. ಉಪದ್ರ ಮಾಡು ಸುಮ್ಮನೆ. ಗಾಡಿ ಹೋಗಲ್ಲ ಗೊತ್ತಿಲ್ಲ. ನೋ ಪಾರ್ಕಿಂಗ್. ಎಲ್ಲಿ ಎಂತ ಉಂಟಂದ್ರೆ ಗೊತ್ತಿಲ್ಲ. ಮಹಾಲಕ್ಷ್ಮಿ ಅನ್ನಛತ್ರ ಉಂಟುಂಟು ಗಾಡಿಯಲ್ಲಿ ನಿಲ್ಸಾರಲ್ಲ, ಹೋಗಬಹುದು ಗಾಡಿಯಲ್ಲಿ. ಪಾರ್ಕಿಂಗ್ ಇಲ್ಲಿ ನೋ ಪಾರ್ಕಿಂಗ್ ಅಂತ ಹಾಕಿದ್ದಾರೆ ಪುನಃ ಬೋರ್ಡ್. ಇಲ್ಲಿ ಅದೆಲ್ಲ ಅವ್ರಿಗೆ ಪಾರ್ಕಿಂಗ್ ಈಗ ಇಲ್ಲಿ ನಿಲ್ಲಿಸಿ. ಯಾರು ಇಲ್ಲ ಮಾರಿ, ಹೋಗಲ್ಲಿ ಎಲ್ಲಿಂತಲೇ ಗೊತ್ತಾಗುದಿಲ್ಲ. ನಾನು ಎಲ್ಲೆಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲ ಅಲ್ಲಿ ಆ ಕಡೆ ಹೋಗುವ, ಅದು ಈ ಕೆರೆಗೆ ಸುತ್ತ ಹೋಗ್ಬೇಕು ಅನ್ಸುತ್ತೆ. ಅಲ್ಲಿ ಆಪೋಸಿಟ್ ಬರುತ್ತೆ. ಇಷ್ಟೆಲ್ಲ ಯಾಕೆ ಸುತ್ತ ಹಾಕ್ಸೋದು ಸುಮ್ಮನೆ? ಕೆರೆಗೆ ರೌಂಡ್ ಹಾಕೊಂಡು ಅಲ್ಲಿ ನಿಲ್ಸ್ಕೊಳ್ಳೋದು. ಪರವಾಗಿಲ್ಲ, ಒಂದು ಸುತ್ತು ಬಂದಾಗ ನೆರಳುಂಟ. ಹೌದು, ಗಿಡ ಎಲ್ಲ ಮರ ಎಲ್ಲ ನೆಟ್ಟಿದ್ದೇವಲ್ಲ. ನೆರಳಿದ್ದಲ್ಲಿ ಒಂದು ಎಲ್ಲ ಗಾಡಿ ನಿಂತಾಗಿದೆ. ನೆರಳು ಇದ್ದಲ್ಲಿ ಗಾಡಿ ನಿಂತಿದೆ. ಅಲ್ಲಿ ಅದು ಗಾಡಿ ಉಂಟು. ಇವರನ್ನು ಸ್ವಲ್ಪ ಅಡ್ಡ ನಿಲ್ಲಿಸಿದ್ರು ಒಳ್ಳೆದು. ಅಲ್ಲಿ ಆಗ್ತದ? ಅಲ್ಲಿ ಆಗುದಿಲ್ಲ. ಇಲ್ಲಿ ದೊಡ್ಡ ಗಾಡಿ ಹತ್ರ ಇಲ್ಲಿ ನಿಲ್ಲಿಸಿ ಮತ್ತೆಂತ ಮಾಡುದು. ಫಸ್ಟಿಗೆ ನಾವು ನೋಡಿದ್ದು ಬಾವಿ ನೋಡಿ, ಎಷ್ಟು ದೊಡ್ಡದಾಗಿದೆ. ಫುಲ್ ಕಲ್ಲಲ್ಲೇ ಕಟ್ಟಿದ್ದಾರೆ, ಕಪ್ಪು ಕಲ್ಲಲ್ಲಿ. ಭಜನೆ ಅಂತ ಹೋಗು. ಇದರ ಎದುರುಗಡೆನೆ ಚರ್ಚ್ ಇದೆ ಅಲ್ಲ,
ಸೂಪರ್ ಮಾತ್ರ. ಚರ್ಚಿಗೆ ನೋಡಿ ಅದು ಆಚೆ ಈಚೆ ತೆಂಗಿನ ಮರ, ಮಿಡ್ಲಲ್ಲಿ ದಾರಿ ಚೆನ್ನಾಗಿ ಉಂಟು. ರೋಡ್ ನಾನೊಂದು ಹೇಳ್ತೇನೆ, ತಪ್ಪೋ ಸರಿಯೋ ಗೊತ್ತಿಲ್ಲ, ಯಾರಿಗಾದ್ರೂ ಬೇಜಾರಾಗಿದ್ರೆ ಸಾರಿ. ಫಸ್ಟಿಗೆ ಹೇಳ್ತಿದ್ದೀನಿ, ನಮ್ಮ ದೇವಸ್ಥಾನ ಯಾವುದೇ ಇರಲಿ, ಇವು ಸ್ವಲ್ಪ ಹಣ ಇದ್ದವರು ಈ ಥರ ಬಂದರೆ ದೇವರದ್ದು ಸಹ ವಿಡಿಯೋ ಮಾಡಿ ಹಾಕ್ಬೋದು. ಅದೇ ನಮ್ಮಂಥವರೆಲ್ಲ ಬಂದರೆ ವಿಡಿಯೋ ಮಾಡುವಾಗಿಲ್ಲ, ಏನು ಮಾಡೋದು. ದೇವಸ್ಥಾನ ಎದುರುಗಡೆ ಒಂದು ಆನೆ ಇಟ್ಟಿದ್ದಾರೆ ನೋಡಿ, ಇಷ್ಟು ಚೆನ್ನಾಗಿದೆ. ಮೇಲ್ಗಡೆ ಅಂಬಾರಿಯನ್ನು ಹೊತ್ತಿರುವಂಥ ಆನೆ ಬಹಳ ಚೆನ್ನಾಗಿ ಕಾಣುತ್ತೆ. ತುಂಬ ಕಲ್ಲರ್ಗಳಿಂದ ಅಲಂಕಾರ ಮಾಡಿದ್ದಾರೆ. ಅಪ್ಪ ಮಗ ಮಗಳು 3 ಜನನು ಆನೆಯನ್ನು ನೋಡ್ಲಿಕ್ಕೆ ಹೋಗಿದ್ರು. ಅಂದರೆ ರಿಯಲ್ ಆನೆ ಅಲ್ಲ, ಸ್ಟ್ಯಾಚ್ ಮಾಡಿದ್ದನ್ನು ನೋಡ್ಲಿಕ್ಕೆ ಹೋಗಿದ್ರು. ನೋಡಿಕೊಂಡು ನಾವಿಲ್ಲಿ ಸುಮ್ಮನೆ ಇಲ್ಲಿ ಚೇರ್ ಹಾಕಿದ್ದಾರೆ, ಇದರಲ್ಲಿ ಕೂತಿದ್ವಿ. ಆಯ್ತಾ? ಹೇಗುಂಟು ಆನೆ? ತುಂಬ ಚೆನ್ನಾಗುಂಟು ಆನೆ. ಮಾತಾಡ್ತಾ ಬರಲಿಲ್ಲ. ಶೇ ನೋಡಿ, ನಾನೊಂದು ಎಷ್ಟು ಪುಣ್ಯ ಮಾಡಿದೆ. ಅದೇಪ್ಪ, ಆ ಕಾಡು ಪ್ರಾಣಿಯೊಟ್ಟಿಗೆ ನೀವು ಸಹ ಇದ್ದೀರಲ್ಲ. ನಾಗಾಲಯ ತುಂಬ ಚೆನ್ನಾಗುಂಟು. ನಾನು ಎಲ್ಲೂ ಒಳಗೆ ವಿಡಿಯೋ ಮಾಡಿಲ್ಲ. ಚೆಂದ ಉಂಟು, ಖುಷಿ ಆಯಿತು ನೋಡಿ. ಕೋಪದಲ್ಲಿರುವ ಮುಖ ಈಚೆ ನೋಡುವಾಗಿಲ್ಲ. ಇವತ್ತು ರಶ್ ಇಲ್ಲ ಅಂತ ಬಂದದ್ದು, ಇವತ್ತು ರಶ್ಶೇ. ಇಲ್ಲಿ ಎಂಥದ ಪೂಜೆ ಆಗ್ತಿದ್ದಾಗಿರ್ಬೇಕು. ಎಷ್ಟು ಜನ ಇದ್ದಾರೆ ಅಂದರೆ ಇವತ್ತಿಗೆ, ಮುನ್ನೆಲ್ಲ ಹೇಗಿತ್ತೇನ ಚಿನ್ನ ಗ್ರಾನೈಟ್ದ ವೈಟ್ ಮಾಡ್ತೀನಿ ಸಕ್ಕತ್ ಮಾತ್ರ ಉಂಟು. ಇದು ನನಗೆ ಮರವಾದ ಎಂತ ಅಂತ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಆಯ್ತಾ. ಒಂದು ಟೆಂಪಲ್ಗೆ ಪುನಃ ಬಂದಿದ್ದೀವಿ, ಇವರನ್ನು ಸಹ ಕರ್ಕೊಂಡು. ನಾವು ಹೀಗೆ ದೇವಸ್ಥಾನ ಹೋಗಿ ಕೊನೆಗೆ ಇಲ್ಲಿ ಪಾವಂಜೆ ದೇವಸ್ಥಾನ ಬಂದಿದ್ದೀವಿ. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಊಟ ಮಾಡ್ತಾ ಇದ್ದೀವಿ. ಸ್ವಾಮಿ ಇದ್ದಾಳೆ ಇಲ್ಲಿ, ಊಟ ಕೂತಿದ್ದಾರೆ. ನನ್ನ ಮಗಳನ್ನು ಸರಿ ಮಾಡ್ತಾ ಇದ್ದೆ, ಅವಳು ಅದನ್ನು ಮುಟ್ಟಿ ಮಲ್ಲ ಇದು ಮಾಡ್ತಾ ಇದ್ಲು, ಅದಕ್ಕೋಸ್ಕರ. ಇದೊಂಥರ ಪದ್ಧತಿ ಚೆನ್ನಾಗಿ ಉಂಟು. ಊಟ ವ್ಯವಸ್ಥೆ ಚೆನ್ನಾಗಿದೆ ನೋಡಿ. ಬಟ್ಲು 1 ಲೀಟ್ರ್ ನೀರು ಬಿಟ್ಟು ಕ್ಲೀನಾಗಿದೆ. ದೇವಸ್ಥಾನದಲ್ಲಿ ಈ ರೀತಿಯಾಗಿ ಊಟ ಎಲ್ಲ ತುಂಬ ಕಮ್ಮಿ ಈ ವ್ಯವಸ್ಥೆಯಲ್ಲಿರುವಂಥದ್ದು. ಭಾರಿ ಚೆನ್ನಾಗಿದೆ ವ್ಯವಸ್ಥೆಯಲ್ಲಿ. ಇದನ್ನು ಮುಟ್ಬೇಕಾಯ್ತಾ? ಮೊಬೈಲ್ ಹಾಂ ಹಾಂ
ಎಲ್ಲ ಟೆಂಪಲ್ ರನ್ ಆಯಿತು. ಅಂತಿಂತೂ 3 ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅಲ್ಲಿ ಇಲ್ಲಿ ನನ್ನ ಅಮ್ಮನಿಗೆ ಸುಸ್ತೆ ಆಗಿಲ್ವಾ ಅಂತ ನನಗೆ ಸುಸ್ತಾಯ್ತು ಹೋಗಿ ಮಲಗ. ಅಮ್ಮಗೆ ಅಮ್ಮ ಬಚ್ಚಿದೆ ಈಗ ಹೋಗಿದ್ದು ಯಾವ ದೇವಸ್ಥಾನಕ್ಕೆ? ಸುಬ್ರಹ್ಮಣ್ಯ ದೇವಸ್ಥಾನ. ಎಂತ ಚಂದ ಇತ್ತು. ಚಂದ ಆಯ್ತಾ? ನಾವು ಮೊನ್ನೆ ಹೋಗಿದ್ವಲ್ಲ ಅದೇ ದೇವಸ್ಥಾನ, ನಿಮ್ಮ ಜಾತಕ ಕೊಟ್ಟಿದ್ವಲ್ಲ ಅದೇ ಜಾತಕ ಮಾಡ್ಲಿಕ್ಕೆ ಕೊಟ್ಟದಲ್ಲಿ. ಅಲ್ಲೆಲ್ಲ ನಾವು ಇಲ್ಲಿಗೆ ಬಂದು ಊಟ ಮಾಡಿದ್ದು, ಊಟ ಮಾಡಿ ಹೊರಟು. ನಾವು ಕಾಪಿನಲ್ಲಿ ಊಟ ಮಾಡುವಂತ ಎನಿಸ್ತು. ಅಲ್ಲಿ ಕ್ಯೂ ನೋಡಿದ್ರೆ ಬೇಡ ಅಂತ ಅನಿಸ್ತು. ಹೇಗೂ ಇವ್ರನ್ನ ಕರ್ಕೊಂಡು ಬರಬೇಕು ಅಂತ ಆಸೆ ಇತ್ತು. ಹಾಗೆ ಅದು ಸಹ ಈಡೇರ್ತು ಇವತ್ತು. ಹಾಗೆ ಇಲ್ಲಿ ಬಂದು ಊಟ ಮಾಡಿ ಈಗ ಹೊರಟ್ವಿ. ಇನ್ನು ಸೀದಾ ಮನೆಗೆ. ಇದು ನಮ್ದು ಇವತ್ತಿನ ದೇವಸ್ಥಾನಕ್ಕೆ ಹೋಗುವಂಥ ವಿಡಿಯೋ ಆಗಿತ್ತು. ಯಾರಿಗೆ ಇಷ್ಟ ಆಗಿದ್ರೆ ಅಂದ್ರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಕೊಡಿ. ಹಾಗೆ ಒಂದು ಲೈಕ್ ಕೊಡಿ. ಓಕೆ, ನಾವು ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಬಾಯ್. ಅವಳಿಗೆ ನಿದ್ದೆ ಬರ್ತದೆ.